ಮೂವರು ಬಡ ಮೀನುಗಾರರು ಸಮುದ್ರ ಪಾಲಾಗಿದ್ದಾರೆ. ಮಳೆಗಾಲದ ಮೀನುಗಾರಿಕೆ ಅಪಾಯಕಾರಿ. ಹೊಟ್ಟೆಪಾಡಿಗೆ ಕಡಲಿಗಿಳಿದವರು ನಾಪತ್ತೆಯಾಗಿದ್ದಾರೆ. ಒಂದು ಕ್ಷಣವೂ ಕೂಡ ಬಿಡುವು ಕೊಡದಂತೆ ಸುರಿತಾ ಇರುವಂತಹ ಮಳೆ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡಿದೆ. ಕಡಲ ಮಕ್ಕಳ ಕಷ್ಟದ ಬದುಕಿನ ಬಂಡಿ ಹಿಂದೆ ಅಗಾಧವಾದ ನೋವಿನ ಕಥೆಗಳಿವೆ. ಆದರೆ ತಮ್ಮ ಜೀವ, ಮನೆ ಮಂದಿ ಆತಂಕಗಳ ಬಗ್ಗೆ ಎಂದೆಂದಿಗೂ ಕೂಡ ಮೀನುಗಾರರಲ್ಲಿ ಎಚ್ಚರಿಕೆ ಇರುವುದು ಅಗತ್ಯ. ಬನ್ನಿ, ಈ ಬಗ್ಗೆ ಒಂದು ವಿಶೇಷ ಸ್ಟೋರಿ ಇಲ್ಲಿದೆ ನೋಡಿ. ಮೀನುಗಾರರ ಬದುಕೆ ಅನಿಶ್ಚಿತ. ಕಡಲಿಗಿಳಿದವರು ಮತ್ತೆ ಮನೆ ಸೇರುತ್ತಾರೆ ಎಂಬ ಗ್ಯಾರಂಟಿ ಇಲ್ಲ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗಂಗೊಳ್ಳಿಯಲ್ಲಿ ಆಗಿರೋದು ಕೂಡ ಅದೇ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಅವರು ಮೀನು ಬೇಟೆಗೆ ಹೊರಟಿದ್ದರು. ಆದರೆ ಕಡಲು ಇವತ್ತು ಎಂದಿನಂತಿರಲಿಲ್ಲ. ನಿನ್ನೆಯವರೆಗೆ ಶಾಂತವಾಗಿದ್ದ ಕಡಲು ಇಂದು ಬೆಳಗ್ಗೆ ಪ್ರಕ್ಷುಬ್ಧಗೊಂಡಿತ್ತು. ಇದರ ಅರಿವಿಲ್ಲದೆ ಪುಟ್ಟ ದೋಣಿಯಲ್ಲಿ 4 ಮಂದಿ ಮೀನುಗಾರರು ಪಶ್ಚಿಮಕ್ಕೆ ಪ್ರಯಾಣ ಬೆಳೆಸಿದ್ದರು. ಸ್ವಲ್ಪವೇ ಮುಂದೆ ಹೋದಾಗ ಕಡಲಿನ ಆರ್ಭಟ ಗೊತ್ತಾಯಿತು. ಇನ್ನು ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದು ಅರಿವಿಗೆ ಬರುತ್ತಿದ್ದಂತೆ ವಾಪಸ್ಸು ಹೊರಡಲು ಮುಂದಾದರು. ಅಲೆಗಳ ಅಬ್ಬರಕ್ಕೆ ದೋಣಿಯಲ್ಲಿದ್ದ ಓರ್ವ ಮೀನುಗಾರ ಕುಸಿದು ಬಿದ್ದಿದ್ದಾನೆ. ಆತನ ರಕ್ಷಣೆಗೆ ಧಾವಿಸಿದ ಇತರ ಮೀನುಗಾರರು ಕೂಡ ಸಮುದ್ರ ಪಾಲಾಗಿದ್ದಾರೆ. ಈ ಪೈಕಿ ಸುರೇಶ್, ಜಗದೀಶ್ ಹಾಗೂ ಲೋಹಿತ್ ಮೇಲೇಳಲೇ ಇಲ್ಲ. ಕಾಣೆಯಾದವರೆಲ್ಲ ಸ್ಥಳೀಯ ಬಡ ಮೀನುಗಾರರು. ಕಡಲಿಗೆ ಇಳಿಯುವ ಮುನ್ನ ಮೀನುಗಾರರು ತಮ್ಮ ಸುರಕ್ಷತೆಯತ್ತ ಆದ್ಯತೆ ನೀಡಬೇಕು ಎನ್ನುತ್ತಾರೆ ಅಧಿಕಾರಿಗಳು. ಅಲೆಗಳ ಆರ್ಭಟ ಜಾಸ್ತಿಯಾಗಿ ದೋಣಿ ಮಗುಚಿದ ಕಾರಣದಿಂದ ಒಬ್ಬರು ಈಚಿಕೊಂಡು ದಡ ಸೇರಿದ್ದಾರೆ. ನೀರಿನ ರಭಸ ತುಂಬ ಜೋರಾಗಿರುವ ಕಾರಣ ರೆಸ್ಕ್ಯೂ ಆಪರೇಷನ್ಸ್ ಮಾಡ್ತಾ ಇದ್ದರೂ ಕೂಡ ಅಷ್ಟು ಫುಲ್ ಸ್ವಿಂಗ್ ಆಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ರಿಕ್ವೆಸ್ಟ್ ಎಲ್ಲ ಮೀನುಗಾರರೊಡನೆ ಏನಂತ ಹೇಳಿದರೆ, ಈ ಸಂದರ್ಭದಲ್ಲಿ ಇಷ್ಟು ತೀವ್ರ ಮಳೆ ಆಗುವಾಗ ಯಾವುದೇ ಕಾರಣಕ್ಕೂ ದೋಣಿ ಇಟ್ಕೊಂಡು ನೀವು ಮೀನುಗಾರಿಕೆ ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಈ ಥರ ದುರ್ಘಟನೆ ಆಗುವುದು ನಿಜವಾಗ್ಲೂ ಜಿಲ್ಲಾಡಳಿತಕ್ಕೆ ಆಗಬಾರ್ದೆಂದೇ ನಾವು ಮುನ್ನೆಚ್ಚರಿಕೆಯಾಗಿ ಬಹಳಷ್ಟು ಕ್ರಮವನ್ನು ವಹಿಸಿದ್ದೇವೆ. ಆದರೂ ಕೂಡ ಇಂಥ ಒಂದು ಇನ್ಸಿಡೆಂಟ್ ಆಗಿದೆ. ಲಾಸ್ಟ್ 1 ವೀಕಲ್ಲಿ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಆದ ಕಾರಣ ಎಲ್ಲರೂ ತಮ್ಮ ಸುರಕ್ಷತೆಗೆ ಅತಿ ಹೆಚ್ಚು ಮಹತ್ವ ನೀಡಿ ಎಲ್ಲ ಸುರಕ್ಷಿತ ಸ್ಥಳದಲ್ಲಿರಿ. ಮೀನುಗಾರಿಕೆ ಅಂತ ಚಟುವಟಿಕೆಗೆ ಯಾರೂ ತೊಡಗಬಾರ್ದಂತೂ ಕೋರ್ಕೊಳ್ತೇವೆ. ಮೀನುಗಾರರು ಕಡಲಿಗೆ ಇಳಿಯಬಾರದು ಎಂದು ಹವಾಮಾನ ಇಲಾಖೆ ಸೂಚನೆ ನೀಡಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ನಾಡದೋಣಿಗಳಿಗೆ ಒಂದೇ ತಿರುಗಾಟದಲ್ಲಿ ಲಕ್ಷಾಂತರ ರೂಪಾಯಿಯ ಮೀನು ಲಭಿಸಿ ಅದೃಷ್ಟ ಕುಲಾಯಿಸಿತು. ಸಂಪಾದನೆಯ ಆಸೆಗೆ ಹೋದಂತಹ ಮೀನುಗಾರರು ಮರಳಿ ಬಂದಿಲ್ಲ. ಕಾರ್ಯಾಚರಣೆ ನಡೆಸಲು ಮಳೆ ಅಡ್ಡಿಯಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಬೋಟುಗಳು ಕಡಲಿಗಿಳಿಯಲು ಸಾಧ್ಯವಾಗಿಲ್ಲ. ಡ್ರೋನ್ ಕ್ಯಾಮೆರಾ ಮೂಲಕ ಪತ್ತೆ ಮಾಡಲು ನಿರಂತರ ಮಳೆ ಅಡ್ಡಿಯಾಗಿದೆ. ಮೀನುಗಾರರು ಲೈಫ್ ಜಾಕೆಟ್ ಹಾಕಿಕೊಂಡು ಮಳೆಗಾಲದಲ್ಲಿ ಮೀನುಗಾರಿಕೆ ಮಾಡಬೇಕು ಎನ್ನುತ್ತಾರೆ ಖ್ಯಾತ ಈಜುಪಟು ಈಶ್ವರ್ ಮಲ್ಪೆ. ಈ ಮೀನುಗಾರಿಕೆ ಮಾಡೋದಂದರೆ ಒಬ್ಬರು ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ. ಆದರೆ ಅಲ್ಲಿ ಹೋದಾಗ ಇವತ್ತೊಂದು 3 ಜನ ಕಳ್ಕೊಂಡದಂತ ಹೇಳಿದರೆ ಈ ಗಂಗೊಳ್ಳಿ ಭಾಗದಲ್ಲಿ ಸಮಸ್ತ ಜನತೆಗೆ ತುಂಬ ದುಃಖವಾಗಿದೆ. ಆದರೆ ನಾನು ಸಹ ನಮ್ಮ ದಿನೇಶ್ಕರ್ ಎಲ್ಲರೂ ಇಲ್ಲಿ ಸ್ಥಳೀಯರೆಲ್ಲ ಹುಡುಕಾಡ್ತಾ ಇದ್ದಾರೆ. ಆದರೆ ದೇಹ ಸಿಕ್ಕಿಲ್ಲ. ನಾವು ಹೇಳೋದು ಇಷ್ಟೇ, ಎಲ್ಲರೂ ಸಹ ಒಂದು ದೋಣಿಗಾರಿಕೆ ಮಾಡುವಾಗ, ಮೀನುಗಾರಿಕೆ ಮಾಡುವಾಗ, ನಾವು ಹೊರಗೆ ಹೋಗಿ ಒಳಗೆ ಬರುವಾಗ ಎಲ್ಲರೂ ಒಂದು ಸ್ವಲ್ಪ ಲೈಫ್ ಜಾಕೆಟನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ನನಗೆ ಗೊತ್ತಿದ್ದು, ನಾನೊಬ್ಬ ಮೀನುಗಾರನಾಗಿ ಹೇಳ್ತಿದ್ದೇನೆ. ಯಾಕೆಂದರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಸಿಗಲ್ಲ. ಇವತ್ತು 3 ಜನ ದೇಹ ಸಿಕ್ಕಿಲ್ಲ. ಆದರೆ ಲೈಫ್ ಜಾಕೆಟ್ ಇದ್ದರೆ ಅವ್ರ ದೇಹ ಎಲ್ಲಾದರೂ ತೇಲ್ತಿತ್ತು ಮೇಲ್ಗಡೆ, ಇವತ್ತೇ ಸಿಗ್ತಿತ್ತು. ಹಾಗಾದರೆ ರಕ್ಷಣೆ ಆದರೂ ಅವ್ರದ್ದು ಬದುಕ್ತಿದ್ರು. ಅದರಿಂದ ಇನ್ನೂ ಸಹ ಮೀನುಗಾರರು, ನಾನು ಹೇಳೋದಿಷ್ಟೇ, ಮೀನುಗಾರಿಕೆ ಹೋದಾಗ ಮಳೆಗಾಲಕ್ಕೆ ಲೈಫ್ ಜಾಕೆಟನ್ನು ಹಾಕ್ಕೊಳ್ಳಿ, ಸುರಕ್ಷಿತವಾಗ್ತದೆ. ಯಾಕೆಂದರೆ ನಾವು ಹೊರಗೆ ಹೋಗುವಾಗ ಖಂಡಿತವಾಗಿ ಹಾಕಬೇಕನ್ನ ಎಲ್ರಿಗೂ ಹೇಳ್ತಿದ್ದೀನಿ. ಅದಲ್ಲದೆ ಈ ಭಾಗದಲ್ಲಿ ಸ್ವಲ್ಪ ಸಮುದ್ರ ಪ್ರಬಲವಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.